ಪೇಪರ್ ಕನ್ನಡಿ ಹಾಕ್ತಿದ್ದೇವೆ. ಗಿಫ್ಟ್ ಎಲ್ಲ ರೆಡಿಯಾಗಿದೆ. ನಾವೀಗ ಬಲೂನ್ಗೆ ಗಾಳಿ ತುಂಬಿಸ್ತಿದ್ವಿ. ಇವಾಗ ನನಗೆ ಬಲೂನನ್ನು ಕಟ್ಟಲಿಕ್ಕೆ ಕೊಡ್ತಿದ್ದಾರೆ. ಪರವಾಗಿಲ್ಲ, ನಾನು ಇದನ್ನೆಲ್ಲ ಕಟ್ಟಲಿಲ್ವಾ. ಫೈನಲ್ ಡೆಕೋರೇಷನ್ ಇಷ್ಟ ಆಗಿದೆ. ಸಾಕಾಯ್ತು ಇಷ್ಟು ಮಾಡೋಷ್ಟೊತ್ತಿಗೆನೆ. ಅದಾದ್ರೂ ಹೋಗು ಇಲ್ಲಿ ನೋಡಿ. ನೀವು ಯಾರು ನೀವು ಎತ್ತಗೆ ಬಲ್ಗೆ ನೀವು ಸ್ಕೂಲ್ ಬ್ಯಾಗ್ ಇರುಂಟು ನಿಂದು. ಅದೆಂತ ಹಾಯ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಲಾಗ್ಸ್. ಮನೇಲಿರೋದೆಲ್ಲ ಇವಳ್ದು ಆಟ ಆಡೋದನ್ನೆಲ್ಲ ಇದ್ರೊಳಗೆ ಹಾಕಿ ಪೇಪರ್ ಕನ್ನಡಿ ಹಾಕ್ತಿದ್ದೇವೆ. ಫಸ್ಟ್ ಲೇಯರ್ಲಿ ಬುಕ್ ಇದೆ, ಆಮೇಲೆ ಪೇಪರ್ ಪೀಸು, ನಂತರ ಪುನಃ ಒಂದು ಆಟ ಸಾಮಾನು, ಅದ್ರ ಮೇಲೆ ಪೇಪರ್ ಹಾಕಿದ್ರೆ ಕೆಳಗಡೆ ಕ್ಲೂ ಇದೆ. ಅದ ಇಲ್ಲಿ ನೋಡಿ, ಇವಳು ತೆಗ್ದು ಕೊಡ್ತಿದ್ದಾಳೆ. ಎಲ್ಲ ಅವಳು ಆಟ ಆಡೋದನ್ನೆಲ್ಲ ತುಂಬಿಸಿ ಇಟ್ಟಿದ್ಲು ಕವರಲ್ಲಿ. ಇಲ್ಲೊಂದು ಸ್ವಲ್ಪ ಉಂಟು ಪೇಪರ್. ಇದನ್ನೀಗ ಚಂದ ಮಾಡಿ ಪ್ಯಾಕ್ ಮಾಡ್ಲಿಕ್ಕೆ ಉಂಟು. ಪ್ಯಾಕ್ ಆದ್ಮೇಲೆ ತೋರಿಸ್ತೀನಿ. ಗಿಫ್ಟ್ ಎಲ್ಲ ರೆಡಿಯಾಗಿದೆ. ಆ್ಯಕ್ಚುಲಿ ನಾವು ಇದನ್ನು ಡಿಸೈನ್ ಮಾಡಿದೆ ಕುತ್ಕೊಂಡು ನೋಡಿ. ಚೆನ್ನಾಗಿ ಒಂದೊಂದು ಸ್ಕೆಚ್ ಆರ್ಟ್ ಕನ್ವರ್ಟ್ ಮಾಡಿದೆ ಅಷ್ಟೇ. ಕನ್ವರ್ಟ್ ಮಾಡಿ ಹಾಕಿ ಈ ರೀತಿ ಒಂದು ರೆಡಿ ಮಾಡಿದ್ವಿ. ಚೆನ್ನಾಗಿದೆ. ಅಮ್ಮ ಯಾರಿಗಿದು? ಯಾರಿಗಮ್ಮ? ಅನ್ನಾಗಿ. ಇನ್ನು ದಿನ ರಾತ್ರಿ ಓಪನ್ ಮಾಡುವ. ಓಕೆ, ಬಾಯ್ ಬಾಯ್. ಸೊ ನಾವೀಗ ಎಲ್ಲ ಸೆಲೆಬ್ರೇಷನ್ಗೆ ರೆಡಿ ಮಾಡ್ತಿದ್ದೀವಿ. ಸೊ ಎಲ್ಲ ಮಾತಾಡಿದೆ ಅಂತಕಂದ್ರೆ ಅಲ್ಲಿಗೆಲ್ಲ ಅವರೆಲ್ಲ ಮಲಗಿದ್ದಾರೆ, ಮಲಗಿಸಿ ಬಂದಿದ್ದೀವಿ. ಅತ್ತಿಗೆ ಸೇರಿಸಿ ಮಲಗಿಸಿ ಬಂದಿದ್ದೀವಿ. ಇವಾಗ ನೈಟ್ ಆಗಿದೆ. ಸೊ ನಾವು ಎಲ್ಲ ಪ್ರಿಪ್ರೇಷನ್ ರೆಡಿ ಮಾಡ್ತಾ ಇದ್ದೀವಿ. ಇವಳೊಬ್ಳು ಕುಣಿತಾಳೆ ಎಂತ ಕುಣಿತಾಳೆ ಅಂತ ಇಲ್ಲ, ಒಟ್ಟು ಕುಣಿಯೋದೆ. ಸೊ ಪ್ರಿಪ್ರೇಷನ್ ಎಲ್ಲ ಆಗ್ತಾ ಉಂಟು. ಅತ್ತಿಗೆನ ಮತ್ತೆ ಇಬ್ಬರೂ ಮಲಗಿಸ್ಬಿಟ್ಟು ಬಂದುಬಿಟ್ಟಿದ್ದೀವಿ. ಮಕ್ಳ ಜೊತೆ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವರು ಮಲಗಿದ್ದಾರೆ. ಎಲ್ಲ ರೆಡಿ ಮಾಡ್ತಿದ್ದೀವಿ, ನಾನು ತೋರಿಸ್ತೀನಿ. ಈಗ ಸ್ಕ್ರೀನ್ ಎಲ್ಲ ಹಾಕಿದ್ದೀವಿ. ಟೆರೆಸಲ್ಲಿ ಮಾಡ್ತಿರೋದು. ಎಲ್ಲ ಫಿನಿಶ್ ಆದಮೇಲೆ ತೋರಿಸ್ತೀನಿ ಹೆಂಗಾಗಿದೆ ಅಂತ. ನಾವೀಗ ಬಲೂನ್ಗೆ ಗಾಳಿ ತುಂಬಿಸ್ತಿದ್ವಿ. ಇವಾಗ ನನಗೆ ಬಲೂನನ್ನು ಕಟ್ಟಲಿಕ್ಕೆ ಕೊಡ್ತಿದ್ದಾರೆ. ನಾನಿವಾಗ ತೋರಿಸ್ತೇನೆ. ಇದು ಈಸಿ ಮೆಥಡ್. ಪಾಪೆಲಿ ಶ್ರಾವಣಿ ಅಕ್ಕ ಅದು ಒಂದೇ ತಗೊಂಡ್ಬಂದಿತ್ತು, ಹಾಗಾಗಿ ಈಗ ನಂಗೆ ಕಟ್ಟಬೇಕಲ್ಲ. ಈಗ ನಾನು ನಾವೀಗ ಬಲೂನ್ ಕಟ್ತಿದ್ದೀವಿ. ನೋಡಿ ಎಂತ ನೋಡೋದ, ಇದನ್ನು ಬಲೂನ್ ಕಟ್ಟೋದನ್ನು ನೋಡೋದು. ಶ್ರಾವಣಿ ಅಕ್ಕ ಎಷ್ಟು ಕಷ್ಟಪಟ್ಟರು ಬಲೂನ್ ಓದಲಿಕ್ಕೆ. ನಾವು ಮಾತಾಡಿ ಕಷ್ಟ ಮಾಡೋದು, ಬಲೂನ್ ಕಟ್ಟೋದು. ಇವಳು ಮಾತ್ರ ನೀವು ಹಂಗೆ ಕಟ್ಟಿ, ನಾವು ಹಿಂಗೆ ಮಾಡ್ತೀನಿ, ನಾನು ಹಾಗೆ ಕಟ್ಟಿ ಮತ್ತೆ ಒಂದು ಕೆಲಸ ಮಾಡಲಿಲ್ಲ. ಪರವಾಗಿಲ್ಲ, ನಾನು ಇದನ್ನೆಲ್ಲ ಕಟ್ಟಲಿಲ್ವಾ. ಓದಿದ್ದು ಅವರು ಇದರಲ್ಲಿ ಉದ್ದಾತದೆ ಎಂಥದ್ದು ಕ್ಯಾಮರಾ ವಸ್ತು ಓಡು ಅಂದಾತ. ಈಗ ನೋಡಿ. ಮತ್ತೆಂತ ಹೇಳುದು, ನನಗೆ ಎಂತ ಹೇಳ್ಬೇಕಂತ ಗೊತ್ತಿಲ್ಲ. ನಾನು ಸುಮ್ಮನೆ ನಿಮಗೆ ನಿಮ್ಮನ್ನು ತೋರಿಸ್ತಿದ್ದೀನಿ. ಹಾಯ್ ಅಂತ ಫುಡ್ ಮೀಡಿಯಾದವರೇ ನಿಮ್ಮನ್ನು ಹೀಗೆ ಆಯ್ತಾಯ್ತು, ಬಾಯ್ ಬಾಯ್. ಇಲ್ಲಿಯವರು ಬಲೂನನ್ನು ಈಗ ಜಾಯಿಂಟ್ ಮಾಡಿ ಎಂಥದ್ದು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ಸಹ. ಪರವಾಗಿಲ್ಲ, ನೀವು ಹೆಂಗೆ ಬೇಕಾದ ಹಾಕಿ, ನಾನು ಇದನ್ನೆಲ್ಲ ತೋರಿಸ್ತೀನಿ. ಫುಲ್ ಕನ್ಫ್ಯೂಷನಲ್ಲಿದ್ದಾರೆ ಎಂತ ಮಾಡೋದಂತ. ಕನ್ಫ್ಯೂಷನ್ ಇಲ್ಲ.
ಕೊಡು ನೀನು ಆಮೇಲೆ ವಿಡಿಯೋ ಮಾಡು ಕೊಡು ಶೇ ತಗೊಳ್ಳಿ. ಈ ಸೈಜ್ ಹಾಕಿ ಮಾಡ್ತಾರೆ. ಸೊ ನಾವೀಗ ಫುಲ್ ಬಲೂನ್ ಎಲ್ಲ ಕಟ್ಟಿದ್ದೀವಿ, ಎಲ್ಲ ಆಗಿಲ್ಲ, ಅರ್ಧ ಕಟ್ಟಿದ್ದೀವಿ ಅಷ್ಟೇ. ಈಗ ಇದನ್ನು ಕಟ್ತಾ ಇದ್ದೀವಿ. ಇವಳು ನಿಂತ್ಕೊಂಡು ಜಿಂಗಲಲ್ಲ ಅವಳದು. ಪಾಪ ನಮ್ಮ ಅಣ್ಣ ಒಂದು ಭಾರಿ ಭಂಗ ಬರ್ತಿದ್ದಾನೆ, ಕತ್ಲೆಗೆ ಅವನ ಮುಖ ಸಹ ಕಾಣೋದಿಲ್ಲ. ಸೊ ಇಷ್ಟು ರೆಡಿಯಾಗಿದೆ. ನಾವೇನು ಅಂದ್ಕೊಂಡ್ವಿ ಅಂದರೆ ಬಲೂನ್ ಸಾಕಾಗಲ್ಲ ಅಂತ, ಬಟ್ ಇದು ನಾವು ಅಂದ್ಕೊಂಡಿದ್ದಕ್ಕಿಂತ ದೊಡ್ಡದಾಗಿದೆ. ಸೊ ಇರಲಿ ಅಂತ ಹೇಳ್ಬಿಟ್ಟು ಹಂಗೆ ಇದು ಮಾಡಿದ್ವಿ. ಆ್ಯಕ್ಚುಲಿ ನಮ್ಮದು ಪ್ಲ್ಯಾನಿಂಗ್ ಸರಿಯಾಗಲಿಲ್ಲ. ಇರಲಿ ಪರವಾಗಿಲ್ಲ. ಗೊತ್ತಾಗಲಿಲ್ಲ ಅದು. ಆ್ಯಕ್ಚುಲಿ ಫುಲ್ ಕತ್ಲೆ ಕಾಣಿಸ್ತಿದೆ. ನಾನು ಆಮೇಲೆ ಎಲ್ಲ ಲೈಟೆಲ್ಲ ಸೆಟ್ ಮಾಡಿದ್ಮೇಲೆ ಮತ್ತೊಂದು ಸತಿ ವಿಡಿಯೋ ಮಾಡಿ ತೋರಿಸ್ತೀನಿ. ಓಕೆ, ಫೈನಲ್ ಡೆಕೋರೇಷನ್ ಇಷ್ಟ ಆಗಿದೆ. ಸಾಕಾಯ್ತು ಇಷ್ಟು ಮಾಡೋಷ್ಟೊತ್ತಿಗೆ. ಹಾಂ, ಅದು ಅಮ್ಮದು ಇದೊಂದು ಅಲ್ಲಿ ಇಡಬೇಕೀಗ. ಓಕೆ, ನೆಕ್ಸ್ಟ್ ಈಗ ಹೋಗಿ ಅವನ್ನ ಎಬ್ಬಿಸ್ತೀವಿ. ಫೈನಲಿ ಎಲ್ಲ ಮುಗಿಸಿದೆ. 12 ಗಂಟೆ 15 ನಿಮಿಷ ಆಗಿದೆ ನೋಡಿ, ಎಡೆಯವ್ರು ನೋಡ್ಬೋದು. ಸುಮಾರಷ್ಟು ಒದ್ದಾಡಿ ಮಾಡಿದ್ದೆ. ಯಾಕಂತಂದರೆ ಅವನು ಮಲಗೋದು ಲೇಟ್ ಮಾಡಿದ್ನ, ಬಲೂನೆಲ್ಲ ಗಾಳಿ ಹಾಕಿ ಅದನ್ನು ರೆಡಿ ಮಾಡಿ ಪ್ರತಿಯೊಂದು ಮಾಡಲಿಕ್ಕೆ ಇಷ್ಟೊತ್ತಾಯಿತು. ಈಗ ಅವ್ನು ಎಬ್ಸಿ ಫಸ್ಟ್ ಗಿಫ್ಟ್ ನೋಡಿಲಿ, ಈ ಗಿಫ್ಟನ್ನು ಕೊಟ್ಟು ಅವನಿಗೊಂದು ವಿಶ್ ಮಾಡಿ ನೆಕ್ಸ್ಟ್ ಮುಂದಿನ ಟ್ರೆಸರ್ ಹ್ಯಾಂಡಿಂಗ್ ಸ್ಟಾರ್ಟ್ ಮಾಡೋಣ. ನೋಡಿ, ಮಕ್ಕಳೊಟ್ಟಿಗೆ ಸೇರಿ ಅವರು ಮಲಗಿದ್ದು, ಅದಾದ್ರೂ ಮಗು ಇಲ್ಲಿ ನೋಡಿ. ಮುಖ ನೋಡಿಲ್ಲ ಸೊ ಎಪ್ಸಿ ಈ ಯಾನ್ ಲಕ್ಕವೆ ನಿಕ್ಲು ಪೋಲೆ ನಮ್ಮೆ ಗಿಫ್ಟ್ ಇದು ಮಲ್ಲ ಗಿಫ್ಟ್ ರೆಡಿ ಮಾಡ್ತದಲ್ಲ ಅಕ್ಕಂಬೆ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಓಯ್ ಲಕ್ಲಿ ಓಪನ್ ಮಾಡ್ಲೆ ಗಿಫ್ಟ್. ನಿದ್ರೆ ಬಂದಿದೆಯೋ ಇಲ್ಲ ಗೊತ್ತಿಲ್ಲ. ನನ್ನ ಪಾಪಗಂತೂ ನಿದ್ದೆನೇ ಬಂದಿಲ್ಲ. ಬಲೂನ್ ಅಂತೆ ಬಲೂನ್. ಇಲ್ಲಿ ನೋಡಿ ಒಬ್ರು. ಹೇ ಓ ದೇವರೇನೆ. ದೆಪ್ಪು ದೆಪ್ಪು ಎಂಚ ಪರ್ತನಲ್ಲ ಕಾಲೇಜ್ ದೆಪ್ಪು. ಮುಖ ನೋಡಿಯ ನಿನ್ನ ಅರ್ಥ ಆಗ್ತಿಲ್ಲ. ತೆಗಿಯ ನೀನು ಸಹ ಅವಳ ಜೊತೆ. ಎಂತ ಉಂಟಾ ಸಿಗ್ದು ಇವಳೊಬ್ಳು ವಿಡಿಯೋ ಮಾಡ್ಲಿಕ್ಕೆ ಬಿಡುದಿಲ್ಲ. ಅಣ್ಣ ಅಣ್ಣ ಉಲ್ಟಾ ಉಲ್ಟಾ ಉಲ್ಟಾ. ಅಪ್ಪನೇ ಓಪನ್ ಮಾಡುವ. ಎಂತ ಇಷ್ಟು ಹಾಳು ಮಾಡ್ತಿದ್ದಾರೆ. ಏ ಸೈಡ್ ಬರೇ ಜೇಜ. ಹ್ಯಾಪಿ ಬರ್ಡೇ ಟು ಯು. ಗಿಫ್ಟ್ ಉಂಟು. ದೆಪ್ಪು ದೆಪ್ಪು ಬೇಗ ದೆಪ್ಪು. ನೀವ್ ಯಾರು ನೀವು ಎತ್ತಗೆ ಬಲ್ಗೆ ನೀವು ವರ್ಷ ಒಮ್ಮೆ. ಅದೇ ಫುಲ್ ತೆಗಿ ಕೆಳಗೆ ಹಾಕು. ನಿಂಗೆ ಮೇನ್ ಗಿಫ್ಟ್ ಬೇಕಾದ್ರೆ ಎಲ್ಲ ತೆಗೆದು ಕೆಳಗೆ ಹಾಕ್ಬೇಕೀಗ. ಚಾಲೆಂಜ್ ಬೇಗ 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 ತೆಗಿ. ಫುಲ್ ತೆಗಿಬೇಕು. ನಿಂಗೆ ಹಂಗೆ ತೆಗೆದ್ರೆ ಗೊತ್ತಾಗುದಿಲ್ಲ. ಹಾ ಬೇಗ ಬೇಗ. ಉಂಟು ಉಂಟು ಗಿಫ್ಟ್ ಉಂಟು. ಹಾ ಅಣ್ಣಂಗೆ ಹೆಲ್ಪ್ ಮಾಡಿ ಜಜ. ಹಾ ಪೂರ ದೆತ್ತು ತೀರ್ತು ಮಾಡ್ಲಿ. ದೆಪ್ಲೆ ಬೇಗ ಬೇಗ. ಈಗಲೇ ವಿಡಿಯೋನ 1 ಗಂಟೆ ಆಪುನೊಂದು.
ಸೊ ಇದು ವಿಡಿಯೋ ಅವ್ರು ಫುಲ್ ತೆಗ್ದಾದ್ಮೇಲೆ ತೋರಿಸ್ತೀನಿ. ಫುಲ್ ತೆಗೆದು ಕೆಳಗಾಕು. ಅದು ಗಿಫ್ಟು. ಮನೆಯಲ್ಲಿ ಕುತ್ಕೊಂಡು ಕೆಲಸ ಇರಲಿಲ್ಲ ಅಂತ ಇಲ್ಲಿ ಮಲ್ಕೊಂಡು ಕಮೆಂಟ್ ಹೊಡಿಯೋದಲ್ಲ, ಗೊತ್ತಾಯ್ತಲ್ಲ? ಅಲ್ಲೊಂದು ಕ್ಲೂ ಉಂಟಾ? ಫುಲ್ ತೆಗಿ, ಕೆಳಗೆ ಹಾಕು. ಎಂತ ಉಂಟು? ಓದು. ಎಂತದ ಅದು? ಅಂಚ ಬಂದ ಹಂಗಂದ್ರೆ ಬೆಡ್ರೂಮ್ ಅಲ್ಲಿ ಉಂಟು ನಿನ್ನ ಕ್ಲೂ. ಅಲ್ಲ, ಬೆಡ್ರೂಮ್ ಅಲ್ಲಿ ನಿನ್ನ ಹೋಗಿ ಉಂಟು. ಹುಡ್ಕೋ ಹುಡ್ಕೋ, ಬೇಗ ಹುಡ್ಕೋ, ಬೇಗ ಹುಡ್ಕೋ. ಇವ್ರದ್ದು ಆಗ್ಲಿಕ್ಕಿಲ್ಲ ಮಾರ್ರೆ. ಅದಪ್ಪ ನೋಡು, ಅವಳಿಗೆ ಗೊತ್ತಿಲ್ಲ. ನಾವೇ ಹಾಕ್ಲಿಕ್ಕೆ ನಮ್ಗೆ ಆಯ್ತು. ಓಕೆ, ಓಪನ್ ಮಾಡು. ಓಪನ್ ಮಾಡು, ಓಪನ್ ಮಾಡು. ಜಿಪ್ ಜಿಪ್ ಆ ಕಡೆ ಆ ಕಡೆ ಆ ಕಡೆ ಜಿಪ್ ಜಿಪ್ ಜಿಪ್ಪು. ನೀ ಸುಮ್ಮನೆ ಇರು, ಅವನು ಓಪನ್ ಮಾಡಲಿ. ಅದು ಹೇಳ್ಬೇಕಾ ಎಂತ ಜಿಪ್ಪಲ್ಲಿ? ತೆಗಿ. ಹಾಂ, ತೆಗಿ ತೆಗಿ. ಅದರಲ್ಲಿ ಎಂಥದೋ ಉಂಟು, ಹುಡ್ಕು. ತೆಗಿ. ಹಾ, ಏನದು? ಎಂತ 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 ಅದು? ಹಂಗಂದ್ರೆ ಹಂಗಂದ್ರೆ ಎಂತ ಹಾಗಾದ್ರೆ? ಹಾ, ಹುಡುಕು. ಸ್ಕೂಲ್ ಬ್ಯಾಗ್ ಇರುಂಟು ನಿಂದು. ಬೇಗ ಬೇಗ ಓಪನ್ ಮಾಡು. ಫುಲ್ ಜಿಂಗಲ್ ಆಗಿದೆ. ಹಾ, ಸಿಕ್ತು. ತೆಗಿ. ಫುಲ್ ತೆಪ್ಪು. ಹಾ, ಎಂತ? ಹಾ, ಇನ್ನೂ ಉಂಟು. ಅದೆಂತ? ಲೈಟ್ ಹಾಕು, ಲೈಟ್ ಹಾಕು. ಅಡುಗೆ ಕೋಣೆ, ಕಿಚನ್. ಕಿಚನ್ ಅಲ್ಲಿ ಎಲ್ಲಿ ಉಂಟು? ಹುಡುಕು ಹುಡುಕಿ ಹುಡುಕು. ಹಿಂದೆ ಇದೆ ಯಾವ್ದು? ಕ್ಲೂ ಮುಖ್ಯ. ಹಾ, ನೆಕ್ಸ್ಟ್ ಗಿಫ್ಟ್ ಸಿಗುದಿಲ್ಲ ನಿಂಗೆ. What is this? Crayons. ಅದು ಅದರಲ್ಲಿ ಒಂದು ಕ್ಲೂ. ಒಂದು ವಾರಕ್ಕೆ ಕಷ್ಟ ಬಂದಿದೆ ನಾವು. ಎಂತ ಅದು? ಹೊಲಿಗೆ ಯಂತ್ರ ಅಂದ್ರೆ? ಅಂದ್ರೆ ಟೈಲರಿಂಗ್ ಮಿಷಿನ್. ಅಯ್ಯೋ